ಒಂದು ಒಂದೇ ಜಾತಿ ಒಂದೇ ಮತ ಒಂದೇ ದೇವೇರ್ ಪಂದ್ ಸಮಾನತೆ ಸಂದೇಶ ಜಗತ್ತೋರ್ಮೆ ಕೊರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದಕ್ ಅಡ್ಡಬೊಡ್ದು ಬಲಿಚಕ್ರವರ್ತಿ ಆಚೆಕಿದ ನಾಡು ಪರಶುರಾಮನ ಕುಡರಿಗೆ ಪುಟ್ಟಿನ ಶಕ್ತಿದ ಮಣ್ಣು ನಮ್ಮ ತುಳುನಾಡು ಕೊರಗಜ್ಜನ ರಕ್ಷಣೆದ ಮಣ್ಣು ನಮ್ಮ ತುಳುನಾಡು ನಾಗನಡಿದ ಸರ್ಪಜಡಿತ ಪಂಚವರ್ಣದ ಪುಣ್ಯದ ನಮ್ಮ ತುಳುವ ನಾಡು ಆಚರಣೆ ಸಂಪ್ರದಾಯ 5ನೇ ಪೆರ್ಮೆ ಮಹತ್ವ ಉಂಟು ಇಂಚಿತ್ತಿನ ತುಳುವ ನಾಡು ಮುಂಡು ಒರಿತದು ಗಂಧ ಪಾಡಾದು பொய்யாத புதேனு மாயுಡೆ ತುರಿ ಬರಿದು ನೀರು ಪೇರಿದ ಲೆಕ್ಕ ಕೂಡಾದು ನಮ್ಮನ ಕಾಪುನ ಸತ್ತುಲನ್ ನೆನವರಿಕೆ ಮಲ್ತೊಂದು ನಮ್ಮ ಇರಿದ ದಿನ ಬತ್ತಿಸೇನ ಮಾತ ಮಿಂದಿರೆಲ್ಲ ಮೂಕೆಡೆ ಎತ್ತುಕೊನೊಂದುಲ್ಲೆ ನವೆಂಬರ್ 7 2000 ಆಜೆಕ್ ಸ್ಥಾಪನಾ ಆಯಿನ ಶ್ರೀ ರಾಜರಾಜೇಶ್ವರಿ ಅಮ್ಮನ ಸುರುವುತ ಮಾನವಾದಿಕೆ ಅನ್ನ ಕಟ್ಟೆ ನಮ್ಮ ದಿವ್ಯಜ್ಯೋತಿ ಕಟ್ಟೆ ವೇದಿಕೆಗೆ ಎದುಕೊನೋಡು ಬಂದಕೇನೊಂದಿಲ್ಲ ನಾಗರಾಜ್ ಸರ್ ಅಂಚನೆ ರಾಘವ್ ಪೂಜಾರಿ ಬೊಕ್ಕ ನಮ್ಮ ತಂಡದ ಅಧ್ಯಕ್ಷರಾಯನ ಗಣೇಶ್ ನಾಯಕ್ ಮುಕುಳು ವೇದಿಕೆಗೆ ಬತ್ತದು ದೀಪ ಪೊತ್ತಾವಡು ಬಂದಕೇನೊಂದಿಲ್ಲ ಅದೇ ರೀತಿ ಉಳ್ಳಾಲದ ಇನ್ಸ್ಪೆಕ್ಟರ್ ಆಗಿರುವ ಬಾಲಕೃಷ್ಣ ಸರ್ ಇವರು ವೇದಿಕೆಗೆ ಬಂದು ದೀಪ ಬೆಳಗಿಸಾಡು ಬಂದಕೇನೊಂದಿಲ್ಲ ಇವತ್ತೇನು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕರ ಕಟ್ಟೆ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ದಿವ್ಯಜ್ಯೋತಿ ಕ್ರಿಕೆಟರ್ಸು ಮತ್ತು ನಮ್ಮ ಪಂಡಿತ್ ಹೌಸ್ ಅವರು ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರು ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಂಗಿಯರು ಪುಟಾಣಿ ಮಕ್ಕಳು ಮತ್ತು ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಕಾರ್ಯಕ್ರಮಕ್ಕೆ ಬರೆದಿದ್ದೀರಿ, ನಮ್ಮ ಪಾರಂಪರಿಕವಾದಂಥ ಪೂಜೆ ಪುರಸ್ಕಾರಗಳನ್ನು ಮಾಡಿದಿರಿ, ಸತ್ಯನಾರಾಯಣ ಪೂಜೆ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಸನ್ಮಾರ್ಗವನ್ನು ಉಂಟು ಮಾಡಿ ಅಂತ ಇವತ್ತು ಈ ನಮ್ಮ ಸಂಘ ಸಂಸ್ಥೆಯ ಅಧ್ಯಕ್ಷರು ಆದಿಯಾಗಿ ಪದಾಧಿಕಾರಿ ಆದಿಯಾಗಿ ನಿಮಗೆ ಈ ನಮ್ಮ ಜನಗಳಿಗೆ ಸುತ್ತಮುತ್ತ ಜನಗಳಿಗೆ ಒಳ್ಳೆಯದಾಗಲಿ ಅಂತ ವಿಶೇಷವಾಗಿ ಪೂಜೆ ಮಾಡಿದಿರಿ. ಇತಿಹಾಸ ಪ್ರಸಿದ್ಧವಾದಂಥ ಕಟ್ಟೆ ಇದು. ಒಂದು ಭಕ್ತಿ ಭಾವನೆಯನ್ನು ಇಟ್ಕೊಂಡು ಇವತ್ತೆಲ್ಲ ನೀವು ನೆರೆದಿರೋದು ನನಗೆ ಎಲ್ಲರಿಗೂ ಸಂತೋಷ ಆಗಿದೆ. ನಿಮ್ಮನ್ನ ಇಲ್ಲಿ ಬಂದು ನನಗೆ ದೀಪ ಬೆಳಗಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಸಮಿತಿಯ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಈ ಗ್ರಾಮದ ಮುಖಂಡರುಗಳಿಗೆ, ತಾಯಂದಿರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ದಿವ್ಯಜ್ಯೋತಿ ಕ್ರಿಕೆಟರ್ ಸಂಘದಿಂದ ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆಯ ಮುಂದಿರುವಂತಹ ಎಲ್ಲರಿಗೂ ಕೂಡ ರಾಜರಾಜೇಶ್ವರಿ ದೇವರು ಸಕಲ ಆರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಒಂದು ದೀಪ ಬೆಳಗಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೀಪ ಬೆಳಗಿಸುವುದರ ಬಗ್ಗೆ ಒಂದೆರಡು ಮಾತಾಡಲು ಇಷ್ಟಪಡ್ತೇನೆ. ನಾವು ಎಲ್ಲರಿಗೂ ಗೊತ್ತಿದೆ, ದೇವರು ಸ್ವತಃ ಜ್ಯೋತಿರ್ಮಯನಾಗಿದ್ದಾನೆ. ಆ ಜ್ಯೋತಿರ್ಮಯನಾದ ದೇವರಿಗೆ ಜ್ಯೋತಿ ಯಾಕೆ ಬೇಕು ಹೇಳಿದ್ರೆ, ನಮ್ಮಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸಿ ಆ ಜ್ಯೋತಿಯ ಬೆಳಕಿನಿಂದ ನಮಗೆ ಜ್ಞಾನ ಬೇಕಾಗ್ತದೆ. ಆದ ಕಾರಣ ನಾವು ದೇವರಿಗೆ ಜ್ಯೋತಿಯನ್ನು ಬೆಳಗಿಸ್ತೇವೆ. ಹಾಗಾದರೆ ಜ್ಯೋತಿ ಯಾವ ಥರ ಬೆಳಗಿಸಬೇಕು ಎಂಬ ವಿಷಯ ನಮಗೆ ತಿಳ್ಕೊಳ್ಬೇಕಾದ್ರೆ ನಾವು ತುಪ್ಪದ ದೀಪ ಹಚ್ತೇವೆ, ಎಣ್ಣೆಯ ದೀಪ ಹಚ್ತೇವೆ, ಮತ್ತು ಇವತ್ತು ಫ್ಯಾಷನ್ ಕಾಲ ಆದ ಕಾರಣ ಎಲೆಕ್ಟ್ರಿಕ್ ದೀಪವನ್ನು ಹಚ್ತೇವೆ. ಇದರಲ್ಲಿ ಅತಿ ಶ್ರೇಷ್ಠವಾದದ್ದು ಯಾವುದು ಎಂದರೆ ತುಪ್ಪದ ದೀಪ ಹಚ್ಚುವುದು ಅತಿ ಶ್ರೇಷ್ಠವಾದದ್ದು. ಆದರೆ
ಎಲ್ಲ ಸಮಯದಲ್ಲಿ ಪ್ರತಿದಿನ ಹಚ್ಚುವುದಕ್ಕೆ ತುಪ್ಪ ಕಾಸ್ಟ್ಲಿ ಇರುವ ಕಾರಣ ಕಷ್ಟ ಆಗ್ತದೆ. ತುಪ್ಪದ ದೀಪ ನಮ್ಮ ಇಷ್ಟಾರ್ಥಗಳು ಈಡೇರಿದಾಗ ಕೆಲವೊಂದು ಸಮಯಗಳಲ್ಲಿ ಹಚ್ತೇವೆ. ಹೆಚ್ಚಾಗಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಮ್ಮ ಕಣ್ಣಿಗೆ ತಂಪನ್ನು ನೀಡ್ತದೆ ಮತ್ತು ಹೆಚ್ಚಾಗಿ ಆಮ್ಲಜನಕ ಬಿಡುಗಡೆ ಮಾಡ್ತದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಮಯದಲ್ಲಿ ನಾವು ತುಪ್ಪದ ದೀಪ ಹಚ್ಚುವ. ಎಣ್ಣೆ ದೀಪ ಕೂಡ ಒಳ್ಳೆಯದಾಗಿರುತ್ತದೆ. ಆದರೆ ಎಲೆಕ್ಟ್ರಿಕ್ ದೀಪ ಅಥವಾ ಮನೆಯ ಅಲಂಕಾರಿಕವಾಗಿ ಬಳಸುವಂತಹ ಈ ಒಂದು ದೀಪ ಹೆಚ್ಚಾಗಿ ಅದನ್ನು ನಾವು ಗಮನಿಸುವುದರಿಂದ ನಮ್ಮ ದೃಷ್ಟಿ ಮಂಕಾಗ್ತದೆ. ಆದ ಕಾರಣ ಹೆಚ್ಚಾಗಿ ನಾವು ತುಪ್ಪ ಅಥವಾ ಎಣ್ಣೆಯ ದೀಪವನ್ನೇ ಹಚ್ಚಲಿಕ್ಕೆ ಬಳಸುವ. ನಾವು ಈಗ ಹಲವಾರು ಪೂಜೆಗಳನ್ನೆಲ್ಲ ಮಾಡ್ತೇವೆ. ಆ ಪೂಜೆ ದೇವರ ಹತ್ತಿರಕ್ಕೆ ಹೋಗಬೇಕಾದರೆ ದೀಪ ಹಚ್ಚಿದರೆ ಮಾತ್ರ ನಾವು ಮಾಡಿದಂತಹ ಪೂಜೆ ಆ ದೇವರ ಬಳಿಗೆ ಹೋಗಲಿಕ್ಕೆ ಸಾಧ್ಯ. ಆದ ಕಾರಣ ದೀಪವನ್ನು ನಾವು ಸಂದೇಶ ವಾಹಕ ಎಂಬುವಂತಹ ರೀತಿಯಲ್ಲಿ ಕೂಡ ನಾವು ಕರಿತೇವೆ. ಕಾಳಿಕಾ ಪುರಾಣದಲ್ಲಿ ದೀಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ದೀಪವನ್ನು ಹಚ್ಚುವಾಗ ನಾವು ಗೋಧೂಳಿ ಸಮಯದಲ್ಲಿ ಅರ್ಥಾತ್ ಸೂರ್ಯ ಉದಯಿಸುವಂತ ಬೆಳಗ್ಗೆ ಹಚ್ಚಿರ್ತೇವೆ. ಸೂರ್ಯ ಅಸ್ತ ಆಗ್ತಾ ಇರುವಾಗ ನಾವು ದೇವರ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದಾಗಿ ಕಾಳಿಕಾ ಪುರಾಣದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ದೀಪವನ್ನು ಡೈರೆಕ್ಟಾಗಿ ನಾವು ನೆಲದ ಮೇಲೆ ಇಟ್ಟರೆ ನಾವು ಹಚ್ಚಿದ ದೀಪ ಯಾವುದೇ ಸುಖವನ್ನು ಕೊಡುವುದಿಲ್ಲ ಅಂತೆ. ಆದ ಕಾರಣ ದೀಪವನ್ನು ಮನೆಗಳಲ್ಲಿ ಹಚ್ಚುವಾಗ ನಾವು ಅದರ ಕೆಳಗೆ ಒಂದು ಮರದ ಪೀಸ ಅಥವಾ ಏನಾದರೂ ಒಂದು ವಸ್ತುಗಳನ್ನಿಟ್ಟು ಅದರ ಮೇಲೆ ದೀಪವನ್ನು ಹಚ್ಚಿದರೆ ನಮ್ಮ ಇಷ್ಟಾರ್ಥ ಈಡೇರಿಸ್ತದೆ. ದೀಪವನ್ನು ಯಾವ ದಿಕ್ಕಿನ ಕಡೆ ಇಟ್ಟರೆ ನಮಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳುವುದಾದರೆ ದೀಪವನ್ನು ನಾವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಟ್ಟರೆ ಇಷ್ಟಾರ್ಥಗಳೆಲ್ಲ ಸರಿಯಾಗ್ತದೆ. ಬೇರೆ ದಿಕ್ಕಿನಲ್ಲಿ ಇಟ್ಟರೆ ನಾವು ಪೂಜೆ ಮಾಡಿದ್ದು ಕೂಡ ವ್ಯರ್ಥ ಆಗ್ತದೆ. ದಿವ್ಯಜ್ಯೋತಿ ಕ್ರಿಕೆಟರ್ಸ್ನವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಲವಾರು ಜನರಲ್ಲಿ ಬಂದಿದ್ದೀರಾ. ಸಮಯ ಇಲ್ಲದಿದ್ದರೂ ಕೂಡ ಸಮಯವನ್ನು ಉಪಯೋಗಿಸಿಕೊಂಡು ಇಲ್ಲಿಗೆ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಕ್ರಮಗ್ ಪ್ರಾರ್ಥನೆ ಆರಂಭ ಮಲ್ಪರೆ ಬರೊಂದುಲ್ಲೇರು ಆರಾಧ್ಯ ಬಿ ಶೆಟ್ಟಿ. ಗಣಾದಿ ಸೇವಿತಂ ಕಪಿತ್ತ ಜಂಭೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. பெருமெத ஆடுகளே யக்ஷக ತಾನಿ ತಂದಾನ ತಂದನ 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 ಲೋಕೇಶಿ ಹರಿ ಕೊರಳಾಗೆ
ಹರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ಸಂದಾನ ತಾನಿ ಸಂದಾನ ತಾನಿ ಸಂದಾನ ತಾನಿ ಹರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ಸಂದಾನ ತಾನಿ ಸಂದಾನ ಚಂದನ ತಾನಿ ಸಂದಮ ತುಳುನಾಡ ಪೆರ್ಮೆದ ಆಳುಗಲೇ ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ ಕೇಳ ಚೆಲುವೆ ನೀನು ಮೆನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ತುಂಬಿರುವೆ ಮನಸಾರೆ ಬಡುಗಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ
ಮೂಲಾಪನ ಪ್ರತಿಯೊಂದು ಸ್ಟೇಜ್ ಪ್ರೋಗ್ರಾಮ್ಲ ನಮ್ಮ ಪ್ರೋಗ್ರಾಮ್ ಕೊರಪ ಹೊಂದಿದ್ದ ಪ್ರತಿಯೊಂದು ಜೋಕುಲ್ಲ ನಮ್ಮ ತಂಡದ ಸದಸ್ಯರು ನನದುಂಬದು ನಮ್ಮ ಊರದ ಬಾಲೆ ದ್ವಿತಿ ಮೇಡು ವೇದಿಕೆಗೆ ಬರ್ತದೆ ನೃತ್ಯ ಪ್ರದರ್ಶನ ಮಲ್ಪೆರಲ್ಲಿರು ಮೇರೆಗೆ ಮಾತೆಲ್ಲ ಜೋರಾದ ತಾಟಿ ಕೊಟ್ಟದು ಪ್ರೋತ್ಸಾಹ ಕೊರಡು ಪಂದ್ರಕ್ಕೆ ಏನೋದಿಲ್ಲ. ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ కురిపించవే కరుణాంబురాసి ధీం తారా ధీం ధీం తారా జతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా ಬೇರೆ ನಮ್ಮ ತಂಡದನೇ ಸದಸ್ಯರು ಮಸ್ತ್ ವರ್ಷದಿಂದ ನಮ್ಮೊಟ್ಟಿಗೆ ಬೇರೆ ಕ್ರಿಕೆಟ್ ಒಬ್ಬದಿನಾರು ತನೋಜ್ ಪಿಲಾರ್ ಮೇರೆಗೆ ಇತ್ತೆ ನಮ್ಮ ಊರದ ಬಾಲೆ ಮೋಕೆದ ಬಾಲೆ ದ್ವಿತಿ ಮೆರೆಯದು ನೃತ್ಯ ಪ್ರದರ್ಶನ ಮಾತೆಲ್ಲ ತಾಟಿ ಬೊಟ್ಟದು ಪ್ರೋತ್ಸಾಹ ಕೊರಡು ಪಂದಕ್ಕೆ ಏನಂದ್ರೆ ನವಮಿ
ಪನೇರ ಬರೊಂದುಲ್ಲೇರು ನಮ್ಮ ತಂಡದ ಸದಸ್ಯೆ ಪ್ರಿಯಾಂಕಾ ನಾಯಕ್. ಮಾತೆರಿಗ್ಲ ಸೊಲ್ಮೆಲು ಇನಿ ನಮ್ಮ ಮುಲ್ಪ ಸೇರ್ದಿನ ಉದ್ದೇಶದಾದ ಪಂಡ ಇನಿತ ದಿನ ನಮ್ಮ ಊರದ ರಾಜರಾಜೇಶ್ವರಿ ಅಪ್ಪೆ ನಮ್ಮ ಈ ದಿವ್ಯಜ್ಯೋತಿ ಕಟ್ಟೆಗೆ ಬರ್ಪುನಂಚಿನ ಶುಭ ದಿನ. ನಮ್ಮ ಪೂರ ನಮ್ಮ ಐಕ್ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡ ಈ ಕಾರ್ಯಕ್ರಮಗೂ ಬೆನ್ನೆಲುಬು ಆದು ಉಳ್ಳೇರು. ಅವೇ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡದ ಸದಸ್ಯರಾಯನಂಚಿನ ತಂಗಮಣಿ ಮೆರನ ಬಗ್ಗೆ ಪನಿಯರೆ ಮಿಕ್ಲೆನ ದುಂಬತ್ತಗ್ ಬೈದೆ. ಸಾರತ್ತ ಸೊನ್ಪತ್ತ 52 ಕೇರಳದ ಅನ್ನೂರು ಗ್ರಾಮಡ್ ತಂಗಮಣಿ ಇಮೇರ್ನ ಜನನ ಆಂಡ್ ಪೊಪ್ಪ ಅಂಬು ಪೊದುವಾಲ್ ಅಮ್ಮ ಚಿರಿಯ ಕುഞ്ഞി ಮೇರು ಪೊಪ್ಪ ಅಮ್ಮನ 7ನೇ ಸುಪತ್ರಿಯಾದು ಇತ್ತೇರು. 14ನೇ ವಯಸ್ಸಿಡು KV ನಾರಾಯಣ ಪೊದುವಾಲ್ ಮೇರ್ನ ಒಟ್ಟುಗು ಮದುವೆ ಆದು ನಮ್ಮ ಈ ಊರುಗು ಬತ್ತೇರು. ಈ ದಂಪತಿಗೂ KV ವಿಜಯ್, ಸುನೀಲ್ ಕುಮಾರ್ KV, ರೇಖಾ ಪನ್ಪಿನ ಮೂಜಿ ಜೋಕುಲು ನಮ್ಮ ಈ ಕೂಟದ ಕಾರ್ಯಕ್ರಮಗೂ ಮಸ್ತ್ ಸಹಾಯ ಮಂತದೇರು. ಒವ್ವೇ ಒಂಜಿ ಕಾರ್ಯಕ್ರಮಗೂ ಮೇರ್ನ ಸಹಕಾರ ಉಂಡು ಅಂಚನೆ ಮೇರು ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡದ ಸ್ಥಾಪಕ ಸದಸ್ಯ ಆದು ಒಳ್ಳೇರು. ದಿವ್ಯಜ್ಯೋತಿ ಟೀಮ್ಗೂ ಮಸ್ತ್ ಸಹಾಯ ಮಾಡ್ತಿದ್ದೇರು. ಮೇರಿನ ಇಡೀ ಫ್ಯಾಮಿಲಿ ನಮ್ಮ ದಿವ್ಯಜ್ಯೋತಿ ತಂಡಡ್ ಒಳ್ಳೇರು. ಮೇರಿನ ಜೋಕುಡು ಏತೇ ದೂರ ಇತ್ತಂಡಲ ಮುಲ್ಪ ನಡಪುನ ಕಾರ್ಯಕ್ರಮಗೂ ಬಿಡಂದೆ ಬರ್ಪೇರು. ದಿವ್ಯಜ್ಯೋತಿ ಟೀಮ್ದ ಸಭೆಗೂ ಒವ್ವೇ ಒಂಜಿ ಚರ್ಚೆ ಆವಡಾಂಡ ಸ್ಥಳ ಬೋರ್ಡಿಗೆ ನಮ್ಮ ಟೀಮ್ಗೂ ಸೋಕುದ ಜಾಗನು ಕೊಡ್ತಿನಾರು ತಂಗಮಣಿ ಬೊಕ್ಕ ಅರಣ ಫ್ಯಾಮಿಲಿ ಮೇರೆಗೂ ಮಸ್ತ್ ಸಹಕಾರ ಮಾಡ್ತಿದ್ದೇರು ನಮ್ಮೊಟ್ಟಿಗೂ ಒಳ್ಳೇರು. ತಂಗಮಣಿ ಮೇರೆಗೂ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ತಂಡದ ಲಲಿತಾ, ಕುಸುಮ, ಭವಾನಿ, ಆಶಾ ಕುಶಲಪ್ಪ ಮುಕ್ಕುಲು ಮಾನಾದಿಗೆ ಮನ್ಪಡು ಪಂದು ಕೇನೊಂದುಲ್ಲೆ. ನಮ್ಮ ತಂಡದ ಸದಸ್ಯೆ ವಂದನಾ ಶೆಟ್ಟಿ. ಧರ್ಮಪಾಲ್ ಮೇರು ವೇದಿಕೆಗೆ ಬರಡು ಬಂದು ಕೇನೊಂದಿಲ್ಲ. ಮಾತೆರಿಗಲ ಸೊಲ್ಮೆಲು ಒವ್ವೇ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಆವಡು ಪಂದು ಆಂಡ ಐಕ್ ನಮ್ಮ ಮಣ್ಣದ ದೈವ ದೇವೇರ್ನ ಆಶೀರ್ವಾದ ಅಂಚೆನೆ ಈ ಕೂಟಡು ಇಪ್ಪಿನಕ್ಲೆನ ಶ್ರಮದಾನ ನಿಸ್ವಾರ್ಥ ಆಯ್ನ ಸೇವೆ ಮನೋಭಾವ ಕಾರಣ ಆದಿಪ್ಪುಂಡು. ಅಂಚಿನ ಸೇವೆ ಮಲ್ತಿನ ಗಣ್ಯ ವ್ಯಕ್ತಿಲಾದ ವೇದಿಕೆದು ನಮ್ಮೊಟ್ಟಿಗೆ ಉಳ್ಳೇರು. ಈ ದಿನ ನಮ್ಮ ಮಾತಾ ಶ್ರೀ ರಾಜರಾಜೇಶ್ವರಿ ಅಪ್ಪೆನ ಪೇಟ ಸವಾರಿದ ಪೊರ್ಲುನು ತುಯ್ಯರೆ ನಮ್ಮ ಮಾತ ಸೇರ್ದ. ಈ ಕಾರ್ಯಕ್ರಮಗೂ ನಮ್ಮ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಬೊಕ್ಕ ದಿವ್ಯಜ್ಯೋತಿ ಮಹಿಳಾ ಘಟಕ ಈ ಒಂಜಿ ದಿನಕ್ಕೂ ಮಸ್ತ್ ಶ್ರಮ ತಿತೊಂದುಂಡು. ಈ ತಂಡದ ಹೆಮ್ಮೆದ ಸದಸ್ಯರಾಯನ ಅಂಚಿನ ಧರ್ಮಪ್ಪ ಈ ತಂಡಗೋಸ್ಕರ ಮಸ್ತ್ ಬೆರಿ ಸಹಾಯ ಮಂದಿರು. ಧರ್ಮಪ್ಪ ಜೂನ್ 1 ಸಾರತ್ತ ಒರ್ಮನುತ್ತ ಎಲ್ಪತ್ತ ಎನ್ಮಡು ಜಪ್ಪಿನ ಮೊಗರುಡು ಪುಟ್ಟೋಜ ರಾವ್ ಬೊಕ್ಕ ದೇವಕಿ ದಂಪತಿಲೆನ ಸುಪುತ್ರರಾಯನಂಚಿನ ಬೇರು ಸಾರತ್ತ ಒರ್ಮನುತ್ತ 83 ಪಂಡಿತೋಸ್ ಪರಿಸರಗು ಪಾದಾರ್ಪಣೆ ಮಂತೇರು. ಇಂಬೇರೇನು ಸಂಗಾತಿ ಆಯನಂಚಿನ ಇಂದಿರಾ ಈ ದಂಪತಿಲೆಗು ಪ್ರಜ್ವಲ್ ಬೊಕ್ಕ ಪ್ರಜ್ಞಾ ಪಂಪಿನ 2 ಜೋಕುಲುಲ್ಲೇರು. ನಮ್ಮ ಈ ತಂಡಡು ಅರ್ನ ಶ್ರಮ ಪನಿಯರೆ ಆವಂದು ಇಂಬೇರು ಸತತವಾದ ಪ್ರಸಾರತ ಆಚೆರ್ದು ಕಟ್ಟೆಗೆ ಪೇಂಟ್ ಕೊರೊಂದು 18 ವರ್ಷದಿಂಚ ನಿಸ್ವಾರ್ಥ ಸೇವೆನು ಮಂತೊಂದು ಬೈದೇರು. ಮುಲ್ಪ ಏಪಲ ಬತ್ತದು ಕಟ್ಟೆನು ಸ್ವಚ್ಛ ಮಂತೊಂದು ಬೈದೇರು. ನಮ್ಮ ದಿವ್ಯಜ್ಯೋತಿ ತಂಡದ ಬತ್ತದು ಸಕ್ರಿಯವಾದ ಬೇಲೆ ಮಂತೊಂದು ಬೈದೇರು. ಅಂಚೆನೆ ಇಂದುಲ ಈ ರೀತಿ ಅಂಚೆನೆ ಬೆರೆಗು ಈ ರೀತಿ ಕೆಲಸ ಕಾರ್ಯ ಸೇವೆನು ಮಂತರೆ ದೇವೇರು ನನಲಾತುಲ ಆರೋಗ್ಯ ಐಶ್ವರ್ಯ ಕೊರಡು ಪಂದು ದಿವ್ಯಜ್ಯೋತಿದ ತಂಡದು ಕೇನೊಂದುಲ್ಲೆ.
ಧರ್ಮಪ್ಪ ಇಂದರೆಗೆ ದಿವ್ಯಜ್ಯೋತಿ ಕ್ರಿಕೆಟರ್ಸ್ದ ಲೋಲಾಕ್ಷ ಅಶೋಕ್ ಮೋಹನ್ ವಾನಾಡಿಗೆ ಮಂತು ಕೊರಡು ಪಂದು ಬಯಸೊಂದುಲ್ಲೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರಗಗನದ ಕಿವಿ ಕೋರೆದಾಡೆಯನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರಗಗನದ ಕಿವಿ ಕೋರೆದಾಡೆಯನ್ಯಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತಾಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿ ಹನ್ಯಾರಮ್ಮ. ಸದಸ್ಯರಾಯನ ಜಯಂತ ವೇದಿಕೆಗೆ ಬರ್ತದೆ ಮಾನದಿಕೆ ಮನ್ಪೊಡು ಬಂದಕ್ಕೆ ಏನೊಂದಿಲ್ಲ. ಇಲ್ಲಿ ನೆರೆದಿರುವಂತಹ ಭಕ್ತಾಭಿಮಾನಿಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸತತವಾಗಿ ಈ 1 ವರ್ಷದಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದ ನಮ್ಮ ದಿವ್ಯಜ್ಯೋತಿ ಪಂಡಿತ್ ಹೌಸ್ ಇದರ ಕಾರ್ಯೋನ್ಮುಖ ಪ್ರತಿಭೆ ಎಲ್ಲರ ಮನಸ್ಸು ಹಾಗೂ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಾಗಿದೆ. ಅದೇ ರೀತಿ ನಮ್ಮ ಈ ದಿವ್ಯಜ್ಯೋತಿ ತಂಡವು ನಡೆಸಿದ ಕಾರ್ಯಕ್ರಮಗಳ ವರದಿ ಈ ಕೆಳಗಿನಂತಿದೆ. ಮೊದಲನೆಯದಾಗಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಡೆಸಿದ ನಮ್ಮ ಪೊಳಲಿ ಅಮ್ಮನವರ ಕಡೆ ಸುಮಾರು 3,000 ಜನರನ್ನು ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಭಾಗವಹಿಸಿದ ಎಲ್ಲರಿಗೂ ಅನ್ನದಾನದ ಮೂಲಕ ನಮ್ಮ ಸೇವೆಯನ್ನು ನೀಡಿದ್ದೇವೆ. ಅಲ್ಲದೆ ಸುಮಾರು 1,000ಕ್ಕಿಂತಲೂ ಹೆಚ್ಚು ಜನರನ್ನು ಸೇರಿಸಿ ಅಮ್ಮನವರ ಸನ್ನಿಧಿಗೆ ರಾತ್ರಿ ಕಾಲ್ನಡಿಗೆಯಲ್ಲಿ ತೆರಳಿ ದೇವರ ದರ್ಶನ ಭಾಗ್ಯವನ್ನು ಕರುಣಿಸಿದ್ದೇವೆ. ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು ನಮಗೆ ಸಂಪೂರ್ಣ ಸಹಕಾರವನ್ನು ಒದಗಿಸಿಕೊಟ್ಟಿದೆ. ಹಿಂದಿರುಗಿ ಬರುವಾಗ ಯಾವ ಭಕ್ತರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾರೆ. ನಮಗೆ ಸಹಕರಿಸಿದ ಪ್ರವೀಣ್ ಕುತ್ತಾರ್, ಮಿಥುನ್ ರೈ ಮತ್ತು ಚಂದ್ರಹಾಸ್ ಪಂಡಿತ್ ಹೌಸ್, ರಾಜಾರಾಮ್ ಭಟ್ರು ಇವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದರಂತೆಯೇ ನಮ್ಮ ತಂಡವು 1 ವರ್ಷದಲ್ಲಿ 3 ಬಾರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಪರಿಸರದ ಎಲ್ಲ ನಾಗರಿಕರ ಸಹಕಾರದೊಂದಿಗೆ ಹಮ್ಮಿಕೊಂಡಿದೆ. ಇದಕ್ಕಾಗಿ ಎಲ್ಲರಿಗೂ ತಂಡದ ಪರವಾಗಿ ಅಭಿನಂದನೆಗಳು. ಹಾಗೆಯೇ ನಮ್ಮ ತಂಡದಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಮೂಲಕ ನಮ್ಮಿಂದ ನಡೆಸಲ್ಪಟ್ಟಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಪಂಡಿತ್ ಹೌಸ್
ಪರಿಸರದಲ್ಲಿ ಚರಂಡಿಯ ಸಮಸ್ಯೆಯನ್ನು ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಬಗೆಹರಿಸುವಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ದೇವೆ. ಅಲ್ಲದೆ ನಮ್ಮ ಪರಿಸರದ ಕ್ರೀಡಾ ಪ್ರೇಮಿಗಳಿಗೆ ಆಟವಾಡಲು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತೇವೆ. ಆಟೆಡೊಂಜಿ ದಿನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮ್ಮ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಲು ಅವಕಾಶವನ್ನು ಈ ಮೂಲಕ ಕಲ್ಪಿಸಿಕೊಡಲಾಗಿತ್ತು. ದಿವ್ಯಜ್ಯೋತಿ ತಂಡವು ಒಂದು ಸ್ಫೂರ್ತಿದಾಯಕ ತಂಡವೆಂದು ಗುರುತಿಸಿದ ನಮ್ಮ ತಂಡದ ಕಿರಿಯ ಸದಸ್ಯರು ದಿವ್ಯಜ್ಯೋತಿ ಹೆಸರಿನಲ್ಲಿ ನಾಸಿಕ್ ಬ್ಯಾಂಡ್ ಅನ್ನು ತಂಡದ ಸದಸ್ಯರ ಸಹಕಾರದೊಂದಿಗೆ ಸಿದ್ಧಪಡಿಸಿ ಈಗ ಅದು ಲೋಕಲ್ ಬೆಲ್ಟ್ ಪ್ರಸಿದ್ಧಿಯನ್ನು ಪಡೆದಿದೆ. ಕಲ್ಲಾಪು ಬಡ್ದುಕೋಳಿ ಅಜ್ಜನಕಟ್ಟೆಯಲ್ಲಿ ನಮ್ಮ ತಂಡದ 15 ಸದಸ್ಯರು ಬ್ರಹ್ಮಕಲಶ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿನ ಕಮಿಟಿಯವರು ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ನಮ್ಮ ಪಂಡಿತ್ ಹೌಸ್ ಪರಿಸರದಲ್ಲಿ ದಾರಿದೀಪದ ವ್ಯವಸ್ಥೆ, ಚೌತಿಯ ಗಣಪತಿ ವಿಸರ್ಜನೆ ಹಾಗೂ ಪಂಚಂದಯನ ನೇಮೋತ್ಸವ ಸಂದರ್ಭದಲ್ಲಿ ದೀಪಾಲಂಕಾರ ವ್ಯವಸ್ಥೆ ನಮ್ಮ ತಂಡದಿಂದ ಪ್ರತಿ ವರ್ಷ ನಡೆಯುತ್ತಿರುತ್ತದೆ. ನಮ್ಮ ಪರಿಸರದಲ್ಲಿ ಅಲೆಮಾರಿ ದನಗಳು ಆರೋಗ್ಯ ಸಮಸ್ಯೆಯಿಂದ ಸತ್ತಾಗ ಅದರ ಅಂತ್ಯಕ್ರಿಯೆಯ ವ್ಯವಸ್ಥೆಯನ್ನು ಕೂಡ ನಮ್ಮ ತಂಡವು ಮಾಡುತ್ತಾ ಬಂದಿದೆ. ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಮ್ಮ ತಂಡದ 13 ಜನ ಸದಸ್ಯರು ರಕ್ತದಾನ ಮಾಡುವಲ್ಲಿ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ. ಚೌತಿಯ ಸಂದರ್ಭದಲ್ಲಿ ನಮ್ಮ ನೆರೆಯ 2 ಸಂಘ ಸಂಸ್ಥೆಗಳು ನಡೆಸಿದ ಹುಲಿ ವೇಷಕ್ಕೆ ನಮ್ಮ ತಂಡವು ಸಂಪೂರ್ಣ ಸಹಕಾರವನ್ನು ನೀಡಿರುತ್ತದೆ. ಸುಮಾರು 1 ವರ್ಷದ ಅವಧಿಯಲ್ಲಿ 6 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸಿದ್ದೇವೆ. ಅದೇ ರೀತಿ ನಮ್ಮ ತಂಡದ ಸದಸ್ಯರ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹವನ್ನು ನೀಡುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಪರಿಸರದಲ್ಲಿ ನೂತನವಾಗಿ ನಿರ್ಮಿಸಿದ ಧ್ವಜ ಸ್ತಂಭವನ್ನು ಧ್ವಜಾರೋಹಣದ ಮೂಲಕ ಹಾರಿಸಿದ ಹಿರಿಮೆ ನಮ್ಮ ತಂಡಕ್ಕೆ ಇದೆ. ಸೌಜನ್ಯಾಳಿಗೆ ನ್ಯಾಯಕ್ಕಾಗಿ ನಮ್ಮ ದಿವ್ಯಜ್ಯೋತಿ ಕಟ್ಟೆಯಲ್ಲಿ ಪ್ರಾರ್ಥಿಸಿ ಕಾಣಿಕ ಕ್ಷೇತ್ರದ ಕುತ್ತಾರು ಅಜ್ಜನಕಟ್ಟೆಗೆ ಮೌನ ಮೆರವಣಿಗೆ ನಡೆಸಿದ ಹಿರಿಮೆ ನಮಗಿದೆ. ಅದೇ ರೀತಿ ರಕ್ಷಾಬಂಧನ ಕಾರ್ಯಕ್ರಮವು ಉಳ್ಳಾಲ ವಲಯದಲ್ಲಿಯೇ ದ್ವಿತೀಯ ಸ್ಥಾನವನ್ನು ಪಡೆದ ಹಿರಿಮೆ ನಮ್ಮ ತಂಡವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ತಂಡದ ಹಿರಿಮೆಗೆ ಮಹಿಳಾ ಮಂಡಳ ರಚನೆಯು ನಮ್ಮ ದಿವ್ಯಜ್ಯೋತಿ ತಂಡಕ್ಕೆ 100 ಆನೆಯ ಬಲದಷ್ಟು ಬಲವೆನಿಸಿದೆ. ಅಮ್ಮ ರಾಜರಾಜೇಶ್ವರಿ ದೇವಿಯ ಅನುಗ್ರಹದಿಂದ ನಮ್ಮ ತಂಡವು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ನಡೆಸುವಲ್ಲಿ ಯಶಸ್ವಿಯಾಗಲಿ ಎಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಇದಕ್ಕೆ ಇಲ್ಲಿ ನೆರೆದಿರುವ ಎಲ್ಲರ ಸಹಕಾರವನ್ನು ಕೂಡ ಕೋರುತ್ತಿದ್ದೇವೆ. ದಿವ್ಯ ಜ್ಯೋತಿಯು ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗಲಿ ಎಂದು ಹೇಳುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮ್ಮ ಸ್ವಾಮಿಗೆ
ಪೊರ್ಲು ಅದು ನೃತ್ಯ ಪ್ರದರ್ಶನ ಮಂತಿನ ನಿಕ್ಲೆಗ್ ಸೊಲ್ಮೆಲು ಮುಕ್ಲೆಗ್ ನಮ್ಮ ತಂಡದ ಸದಸ್ಯರಾಯನ ರೇಖಾ ಹರೀಶ್ ಮೇರೆ ವೇದಿಕೆಗೆ ಬತ್ತದು ಮಾನಾದಿಕೆ ಮನ್ಪೋಡು ಪಂದೆ ಕೇನೊಂದಿಲ್ಲ. ನಡಪೆರೊಂಡು ಮಾತೆಲ್ಲ ಕುಲ್ದು ತೂಡು ಪಂದು ಕೇನೊಂದಿಲ್ಲ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾಜ ಪ್ರಿಯ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯ
ಅಕ್ಲೆ ಬಂಗಿ ಮಾನಾದಿಗೆ ಮನ್ಪುನ ಕಾರ್ಯಕ್ರಮ ನನ್ನೆಲ್ಲ ಓದಿದ್ದನು ಅಂಚೆನೆ ನನ್ನೆಲ್ಲ ಜೋಕುಲ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯರುಂಡು. ಗಜಾನನ ಗಜಾನನ ಪಾರ್ವತಿ ನಂದನ ಗಜಾನನ ವಿಘ್ನ ವಿನಾಶಕ ಏಕದಂತಾಯ ಗೌರಿ ಪುತ್ರ ಗಜಾನನ 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 ಪಾರ್ವತಿ ನಂದನ ಗಜಾನನ ವಿಘ್ನ ವಿನಾಶಕ ಏಕದಂತಾಯ ಗೌರಿ ಪುತ್ರ ಗಜಾನನ ದೇವ ಜಾತು ದೇವ मोरया गात तुझे गुणगान वाट नदी चालाया दे तू शक्तीचं वरदान देवांचा तो देव मोरया गात तुझे गुणगान वाट नदी चालाया दे तू शक्तीचं वरदान तुझं मिळण कोणी जगाला माझ्या मनीची ठेवी जाण घेऊन बसा भरतीचा चालू बाप्पा मोरया बाप्पा मोरया मोरया एकदंताय मोरया 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 एकदंताय मोरया ಅದು ನಮ್ಮ 3 ಸಲ ಪಂಡಿತೋತ್ಸವ ಪರಿಸರ ಸ್ವಚ್ಛತಾ ಮಂತ್ರ ಬರೋಲ್ಲ. ಇನ್ನು ಬೈ ದಿನ ಭಕ್ತಾಭಿಮಾನಗಳ ವಿನಂತಿ ನಿಕುಲು ಬಾಡುನ ಪ್ಲೇಟಿನ ಅವಲೋಂಜಿಂಕುಲು ಡಸ್ಟ್ ಕವರ್ ಪಾಡುರಂಗ ಪ್ರಭು
ಪ್ರಸಾದ ತೊಂದರೆ ಬಾಕಿ ಪುನಕುಲು ದಯಮಂತದ ನಮ್ಮ ಸತ್ಯನಾರಾಯಣ ದೇವರನ್ನ ಕೌಂಟರ್ ಬಲೆ ಪ್ರಸಾದ ತೊಂದರೆ ಬಾಕಿ ಪುನಕುಲು ದಯಮಂತದ ಬಲೆ ಅಂಜನೆ ವನಸ್ವಂಪರ ಬಾಕಿ ಪುನಕುಲ್ಲ ಆ ಲೈನ್ ಗುಂತೋಲಿ ಇತ್ತ ನಮ್ಮ ಜೋಕುಲ್ನ ಸನ್ಮಾನ ಕಾರ್ಯಕ್ರಮ ಉಂಡು ಮಾತೆರ್ಲ ತೋದು ಆ ಜೋಕುಲಿಗೆ ಆಶೀರ್ವಾದ ಮನ್ಪಡು ಬಂದು ಕೇಳೋದಿಲ್ಲ. ನಮ್ಮ ತಂಡದ ಜೋಕುಲು ಈ ವರ್ಷ ಅನೇಕ ಸಾಧನೆ ಮಾಡ್ತಿದ್ದೇವೆ. ಇತ್ತೆ ಅಕ್ಲೆಗ್ ನಮ್ಮ ತಂಡದ ವತಿಯಿರ್ದು ಸನ್ಮಾನ ಕಾರ್ಯಕ್ರಮ ಸಾಧಕರ್ನ ಪಟ್ಟಿ ಓದರ ಬರೊಂದುಲ್ಲೇರು ನಮ್ಮ ತಂಡದ ಸದಸ್ಯ ಆಯ್ನ ಭಾರತಿ ಸತೀಶ್. ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತ್ ಹೌಸ್ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪೇಟ ಸವಾರಿ ಉತ್ಸವದಲ್ಲಿ ದಿವ್ಯಜ್ಯೋತಿ ಕಟ್ಟೆಗೆ ದೇವರು ಬರುವ ಸಂದರ್ಭದಲ್ಲಿ ದಿವ್ಯಜ್ಯೋತಿ ತಂಡದಲ್ಲಿರುವ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿವ್ಯಜ್ಯೋತಿ ತಂಡದಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ. ಸುಮಾರು 13 ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸುವ ಭಾಗ್ಯವು ನಮ್ಮ ತಂಡಕ್ಕೆ ಸಿಕ್ಕಿದೆ. ಬರುವ ವರ್ಷ ಇದೇ ಸಂದರ್ಭದಲ್ಲಿ ಇದಕ್ಕಿಂತ 2 ಪಟ್ಟು ಮಕ್ಕಳನ್ನು ಸನ್ಮಾನಿಸುವ ಭಾಗ್ಯವನ್ನು ರಾಜರಾಜೇಶ್ವರಿ ತಾಯಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಲಾಸ್ಯ ಎಚ್ ಭಂಡಾರಿ ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಕುಮಾರಿ ಲಾಸ್ಯ ಎಚ್ ಭಂಡಾರಿ ಇವರು ಶ್ರೀ ಹರೀಶ್ ಭಂಡಾರಿ ಮತ್ತು ಶ್ರೀಮತಿ ನಿರ್ಮಿತಾ ಇವರ ಸುಪುತ್ರಿ. ಇವರು ಕರಾಟೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಅಕ್ಷಾ 2023ಯಲ್ಲಿ 14ನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಇವರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಕೇಳುತ್ತಿದ್ದೇವೆ. ನೆಕ್ಸ್ಟ್ ಕನ್ನಡ ಕುಮಾರಿ ಅಂಕಿತಾ ಕೆವಿ. ಅಂಕಿತಾ ಕೆವಿ ಇವರು ಶ್ರೀ ಸುನಿಲ್ ಕುಮಾರ್ ಕೆವಿ ಮತ್ತು ಶ್ರೀಮತಿ ಸಾವಿತ್ರಿಯವರ ದ್ವಿತೀಯ ಸುಪುತ್ರಿ. ಇವರು ತಾಲೂಕು ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೈ ಜಂಪ್ ಮತ್ತು ಹಾರ್ಡ್ಲೆಸ್ನಲ್ಲಿ ಪ್ರಥಮ ಬಹುಮಾನ ಮತ್ತು 100 ಮೀಟರ್ ಮತ್ತು ರಿಲೇಯಲ್ಲಿ ತೃತೀಯ ಬಹುಮಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡಬೇಕೆಂದು ಕೇಳುತ್ತಿದ್ದೇವೆ. ಚಪ್ಪಾಳೆ ಯಾವ್ದು ಜೋಕುಲ್ನ ಪ್ರತಿಭೆಗೆ ಈ ಚಪ್ಪಾಳೆ ದಾಳ ಯಾವೊಂದು ಜೋರ್ದು ಚಪ್ಪಾಳೆ ಮಾತಾಡಲ್ಲ. ಕುಮಾರಿ ಹರ್ಷಿತಾ ಎಚ್. ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಹರ್ಷಿತಾ ಎಚ್ ಇವರು ಶ್ರೀ ಹರೀಶ್ ಮತ್ತು ಶ್ರೀಮತಿ ರೇಖಾ ಕೆವಿ ಇವರ ಸುಪುತ್ರಿ. ಇವರು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 100 ಮೀಟರ್ಸ್ ಪಾಯಿಂಟ್ ರನ್ನಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ ಮತ್ತು ಸ್ಪೀಡ್ ರನ್ನರ್ ಆಫ್ ದ ಈವೆಂಟ್ ಎಂಬ ಬಹುಮಾನವನ್ನು ಗಳಿಸಿರುತ್ತಾರೆ ಹಾಗೂ 400 ಮೀಟರ್ ರಿಲೇಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಜೋರಾದ ಚಪ್ಪಾಳೆಯಿಂದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕೆಂದು ಜೋರ್ದ ಚಪ್ಪಾಳೆ ಬೋರ್ಡು ಯಾವುದು? ಕುಮಾರಿ ಅಂಕಿತಾ ಇವರು ಶ್ರೀ ಮೋನಪ್ಪ ಹಾಗೂ ಶ್ರೀಮತಿ ಕಲಾವತಿ ದಂಪತಿಗಳ ದ್ವಿತೀಯ ಸುಪುತ್ರಿ. ಇವರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶಕ್ತಿನಗರ ಇಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿರುತ್ತಾರೆ ಹಾಗೂ ಇವರು ಡಿಸೆಂಬರ್ 31ರಂದು ನಡೆಯಲಿರುವ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ. ಚಪ್ಪಾಳೆಯಿಂದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕೆಂದು ವಿನಂತಿಸುತ್ತಿದ್ದೇವೆ. ಕುಮಾರಿ ಸಾನ್ವಿ ಇವರು ಶ್ರೀ ಕಾರ್ತಿಕ್ ಪೂಜಾರಿ ಮತ್ತು ಶ್ರೀಮತಿ ಇಂದಿರಾ ಪೂಜಾರಿಯವರ ಸುಪುತ್ರಿ. ಇವರು ತಾಲೂಕು ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಮತ್ತು ಗುಂಡು ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ ಕೂಡ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆತೀರಿ ಯಾವ ಚಪ್ಪಾಲ? ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದ ಚಪ್ಪಾಲ ಯಾವ? ಜೋರು ಚಪ್ಪಾಲ. ಕುಮಾರಿ ಆರಾಧ್ಯ ಬಿ ಶೆಟ್ಟಿ ಇವರು ಶ್ರೀ ಯತೀಶ್ ಶೆಟ್ಟಿ ಮತ್ತು ಶ್ರೀಮತಿ ಶ್ವೇತಾ ಶೆಟ್ಟಿ ದಂಪತಿಗಳ ಸುಪುತ್ರಿ. ಇವರು ತಾಲೂಕು ಮಟ್ಟದ ಲಘು ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಕುಮಾರ್ ರಿತಿಕ್ ಎಚ್ ಭಂಡಾರಿ ಇವರು ಶ್ರೀ ಹರೀಶ್ ಭಂಡಾರಿ ಮತ್ತು ಶ್ರೀಮತಿ ನಿರ್ಮಿತಾ ಇವರ ಸುಪುತ್ರ. ಇವರಿಗೆ ಕರಾಟೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಇದೀಗ ಈ ಮಕ್ಕಳಿಗೆ ನಮ್ಮ ತಂಡದ ಸದಸ್ಯರಾಗಿರುವ ಶಶಿಕಲಾ, ರಮಣಿ, ಗೀತಾ, ವಿದ್ಯಾ, ಸ್ವರ್ಣಲತಾ, ರೂಪಾ ಇವರೆಲ್ಲ ಬಂದು ಇವರಿಗೆ ಮಾನಾದಿಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
ಶಶಿಕಲಾ, ರಮಣಿ, ಗೀತಾ, ವಿದ್ಯಾ, ಸ್ವರ್ಣಲತಾ, ರೂಪಾ ಇವರೆಲ್ಲ ಬಂದು ಈ ಮಕ್ಕಳಿಗೆ ಮಾನಾದಿಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಎಲ್ಲರೂ ಪ್ರೋತ್ಸಾಹವನ್ನು ಇವರಿಗೆ ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ವಿಶೇಷವಾದ ಈ ಜೋಕುಲೆಗೆ ಪ್ರೋತ್ಸಾಹ ಕೊಡುವಲ್ಲೇರು ನಮ್ಮ ಊರ್ದ ಹಿರಿಯ ಏನಾರು ನಂಗೆ ಬಲ ಮಾರ್ಗದರ್ಶಕ ಪುನಃ ವೇದಾವತಿ ಮೇರ್ಲಾ ಬರಡು ಪಂದಕ್ಕೇನೊಂದಿಲ್ಲ ರಾಘವೇಂದ್ರನ್ನೇ ಆ ಜೋಕುಲೆಗೆ ವಿಶೇಷವಾದ ಅರ್ಣಲೆಕ್ಕಡು ಪ್ರೋತ್ಸಾಹ ಕೊಡುವಲ್ಲೇರು ಮೇಕಪನ್ಪುನು ಜೋಕುಲೆಗೂ ವಾ ರೀತಿ ಪ್ರೋತ್ಸಾಹ ಕೊರ್ರಾಪನೊಂದು ದಿವ್ಯಜ್ಯೋತಿ ಸತತವಾದ ಎಂಚಿಂತ ಜೋಕುಲೆಗೂ ಪ್ರೋತ್ಸಾಹ ಕೊರಂದು ಬರನುಂಡು. ಇಂಥ ದಿನ ವಿಶೇಷವಾದ ರಾಗವನ್ನೇ ಅರ್ಣ ಸೋ ಇಚ್ಚೆಡು ಜೋಕುಲಿಗೆ ಆಶೀರ್ವಾದ ಮಂತಂದಿಲ್ಲೇರು ಅಂಚೆನಕ್ಲಿಗೆ ಪ್ರೋತ್ಸಾಹ ಕೊರಂದಿಲ್ಲೇರು. ನಮ್ಮ ತಂಡದ ಸದಸ್ಯರು ಈ ಜೋಕ್ಲೆಗ್ ಸನ್ಮಾನ ಮಂತೊಂದುಲ್ಲೇರು ಮಾತೆಲ್ಲ ಈ ಜೋಕ್ಲೆಗ್ ಪ್ರೋತ್ಸಾಹ ತಟ್ಟಡು ಪಂದು ಚಪ್ಪಾಳೆ ತಟ್ಟದ ಪ್ರೋತ್ಸಾಹ ಕೊರಡು ಪಂದು ಕೇನೊಂದುಲ್ಲೆ. ಜೋರಾದ ತಾಟಿ ತಟ್ಟಲೆ ಮಾತೆಲ್ಲ ಪ್ಲೀಸ್. ರಾಘವಣ್ಣೆ ಜೋಕುಲಿಗೆ ಆಶೀರ್ವಾದ ಮಂತಂದಿರು ಜೋರಾಯನ ಚಪ್ಪಾಲೆ ಮುಖಾಂತರ ನಿಗುಲವನ್ನು ಪ್ರೋತ್ಸಾಹ ಮಾಡ್ಬೋದು. ಜೋರಾದು ನನ್ನ ಜೋರಾದು ಅರ್ಣ ಸೋಯಿಚ್ಚೆಡು ಆರು ಜೋಕುಲಿಗೆ ಪ್ರೋತ್ಸಾಹ ಮಂತಂದಿಲ್ಲೇರು. ಜೋಕುಲು ಮಾತಾಡಲ್ಲ ಅರ್ಣ ಕಾರ್ಪತ್ತೋಡು ಜೋರಾದ ತಾಟಿ ತಟ್ಟದು ಈ ಜೋಕ್ಲೆಗ್ ಪ್ರೋತ್ಸಾಹ ಕೊರಡು ಪಂದಕ್ಕೇನೊಂದಿಲ್ಲ. ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಇದನ್ನು ಓದಲು ನಮ್ಮ ತಂಡದ ಸದಸ್ಯರಾಗಿರುವ ದೀಪಾ ಇವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. SSLC, PUC, ಡಿಗ್ರಿ ಹಾಗೂ PG ಪರೀಕ್ಷೆಯಲ್ಲಿ 80% ಹೆಚ್ಚಿನ ಅಂಕವನ್ನು ಪಡೆದ ಮಕ್ಕಳ ಪಟ್ಟಿಯನ್ನು ಓದಲಿದ್ದೇನೆ. ಮೊದಲು SSLC ಪರೀಕ್ಷೆಯಲ್ಲಿ ಸುಷ್ಮಿತಾ ಇವರು 90% ಅಂಕವನ್ನು ಗಳಿಸಿದ್ದು, PUC ಪರೀಕ್ಷೆಯಲ್ಲಿ ಶಮಿತಾ KU 85% ಅಂಕವನ್ನು ಗಳಿಸಿದ್ದಾರೆ. ಸುತಿನ್ ಜೋಯಲ್ 81% ಅನ್ನು ಗಳಿಸಿದ್ದಾರೆ. ಡಿಗ್ರಿ ಪರೀಕ್ಷೆಯಲ್ಲಿ ಪ್ರಿಯಾಂಕಾ 80%, PGಯಲ್ಲಿ ವಂದನಾ 83%, ಸುಷ್ಮಿತಾ ಇವರು 91% ಅಂಕವನ್ನು ಗಳಿಸಿದ್ದು, PUC ಪರೀಕ್ಷೆಯಲ್ಲಿ ಶಮಿತಾ KU 85%, ಸುತಿನ್ ಜೋಯಲ್ 81%, ಡಿಗ್ರಿಯಲ್ಲಿ ಪ್ರಿಯಾಂಕಾ ಇವರು 80% ಹಾಗೂ PG ಪರೀಕ್ಷೆಯಲ್ಲಿ ವಂದನಾ ಇವರು 83% ಅಂಕವನ್ನು ಗಳಿಸಿದ್ದಾರೆ. ಉತ್ತೀರ್ಣರಾದರು. ಸಾವಿತ್ರಿ, ನಿರ್ಮಿತಾ, ಕಲಾವತಿ, ರಮಣಿ ಶೆಟ್ಟಿ, ರೇಣುಕಾ, ವೇದಾವತಿ, ಕಸ್ತೂರಿ ಮೊಗಲು ವೇದಿಕೆ ಬತ್ತದ ಸನ್ಮಾನ ಮಂತ್ಪಡು ಪಂದಕ್ಕೆ ಏನೊಂದಿಲ್ಲ.
ಮೇಲ ನಮ್ಮ ರಾಗವನ್ನೇ ಅವ್ರನ್ನ ಸೋಯಿಚ್ಚೇಡು ಜೋಕ್ಲಿನ ಪ್ರೋತ್ಸಾಹ ಮಂದು ಜೋರಾಯಿನ ಚಪ್ಪಾಳೆ ಮುಖಾಂತರ ಆರೊಂದು ಹಿರಿಯರು ಆತ ಮೋಕೆದಿದ್ದು ಆ ಜೋಕ್ಲಿನ ನಾನಾತ್ ಕಲ್ತದ್ದು ದುಂಬಾರಡು ಬಂದು ಅವ್ರನ್ನ ಆಶೀರ್ವಾದ ಕೊರಮಿಲ್ಲರು ಸೇರ್ತಿತ್ತಿನ ಮಾತಾ ಭಕ್ತಾಭಿಮಾನು ಜೋರೊಂದು ಚಪ್ಪಾಳೆ ಮುಖಾಂತರ ರಾಗವನ್ನ ಮಲ್ಲ ಮಟ್ಟನ ಸಪೋರ್ಟ್ ಮಾಡ್ಬೋದು ನೀವು ಮಾತಾಡಲ್ಲ. ಪ್ರಮೋದ್ ಜೀವನ ಸತೀಶ್ ಅವರ ಒಂದಿಗಳಿಗೆ ಎಂಜಿ ಅವನ ಪೂರ ಜಗದೀಶ್ ಸ್ವಾಮಿ ಓಲಿತ್ತೆಲ್ಲ ಸ್ಟೇಜ್ ಹೊರಡು ಜಗದೀಶ್ ಸ್ವಾಮಿ ವೇದಿಕೆ ಹೊರಡು ಅರ್ನ ಬಗ್ಗೆ ಪಾತ್ರ ಬರೋದಿಲ್ಲರು ಮೇರ್ನ ಬಗ್ಗೆ ಪಾತ್ರ ಬರೋದಿಲ್ಲರು ನಮ್ಮ ತಂಡದ ಸದಸ್ಯ ಆಯ್ನ ಅನುಷಾ ಪೂಜಾರಿ ಮಾತೆರೆಗ್ಲ ಸೊಲ್ಮೆಲು ದೇವರಿನ ಆಶೀರ್ವಾದಡು ಮಾನವರಾದ ಜನನಾಯಿನ ನಮ್ಮ ಮಾತೆಲ್ಲ ಪ್ರತಿಯೊಂದು ವಿಷಯಗಳ ಭಿನ್ನತೆ ಪಡೆಯಂದ ಮಾನವ ಧರ್ಮನ ದೆರ್ತು ಪತ್ತಳೊಂದು ಕುಡಲಿನ ಕಷ್ಟಗೆ ಸ್ಪಂದನೆ ಕೊರೊಂದು ಅವೆನು ಪನ್ನದು ನಮ್ಮ ದಿವ್ಯ ಜ್ಯೋತಿ ಗುಟ್ಟಗು ಓವೇ ಒಂಜಿ ವಿಷಯಗಳ ಶ್ರಮ ವಹಿಸೊಂದು ಅವನು ಪೊರ್ಲುಡು ನಡಪಾಯಿನಾರು ನಮ್ಮನೆ ಊರ್ದಾರು ಜಗದೀಶ್ ಸ್ವಾಮಿ ನಮ್ಮ ದಿವ್ಯ ಜ್ಯೋತಿ ಗೂಟಗು ಓವೇ ಒಂಜಿ ವಿಷಯಗಳ ಶ್ರಮ ವಹಿಸೊಂದು ಅವನು ಪೊರ್ಲುಡು ನಡಪಾಯಿನಾರು ಜಗದೀಶ್ ಸ್ವಾಮಿ ಮೇರಿನ ಕಿರು ಪರಿಚಯನ ನಿಕ್ಲನ ಒಟ್ಟಿಗೆ ಪಟ್ಟಣರೆ ಬಯಕೊಂದುಲ್ಲ ಜಗದೀಶ್ ಸ್ವಾಮಿಲು ಮೇರೆ 17,1900 ಸೊನ್ಪಡು ಜನನಾದು ಪಂಡಿತ ಅವಸಡು ಮಣ್ಣಡು ಗೊಬ್ಬೊಂದು ಬುಲೆತಿನಾರು ಮೇರು ಜನನಾದು ಮೇರ ಪಪ್ಪನ ಪುದರು ನಾರಾಯಣ ಅಂಜರೆ ಮೇರ ಅಮ್ಮನ ಪುದರು ಜಾನಕಿ ಮೇರ್ನ ಜೀವನದ ಅರ್ಧಂಗಿ ಅದು ಪ್ರತಿಯೊಂದು ವಿಷಯಗಳ ಒಟ್ಟಿಗೆ ಉಂತುನಾರು ಶ್ರೀಮತಿ ಭಾರತಿ ಈ ದಂಪತಿಗೂ ರಿಷಿಕಾ ಬೊಗ ಧೃತಿ ಪನ್ಪಿನ ರಡ್ಡು ಜೋಕುಲು ಮದುವೆ ಆದ 12 ವರ್ಷ ದಾಂಪತ್ಯ ಜೀವನನು ಭಾರಿ ಪೊಲ್ಲುಡು ಜವಾಬ್ದಾರಿ ದತ್ತನೊಂದು ಜೀವನ ನಡಪಾವಂದುಲ್ಲೇರು ಬೇರೆ ಸೋನು ಎಲೆಕ್ಟ್ರಾನಿಕ್ಸ್ನ 15 ಜನಕ್ಕೆ ಉದ್ಯೋಗ ಕೊರೊಂದುಲ್ಲೇರು ಅಂಚನೆ ಈತ ಮಲ್ಲ ಉದ್ಯೋಗಿ ಆಂಡಲ ಮಸ್ತ್ ಸರಳ ವ್ಯಕ್ತಿದಾರು ಬೇರೆ ದಿವ್ಯ ಜ್ಯೋತಿ ಕಾರ್ಯಕ್ರಮ ಒಂಜಿ ಕಾರ್ಯಕ್ರಮ ಆವಡಾಂಡ ಬೇರೆ ಒಂಜಿ ಸಹಕಾರ ಮಸ್ತ್ ಉಂಡು ಅಂಚನೆ ಈ ಟೀಮ್ಗೋಸ್ಕರ ಮಸ್ತ್ ಹೆಲ್ಪ್ಫುಲ್ ಅಂತಿದ್ದೇರು ಅಂಚನೆ ಈ ಕೂಟದ ಪ್ರತಿಯೊಂದು ಕಾರ್ಯಕ್ರಮಗಾರನ ಶ್ರಮ ಮಲ್ಲ ಮಟ್ಟದ ಸಹಾಯ ಮಲ್ತದ್ದು ಈ ನಮ್ಮ ಕೂಟದ ಯಶಸ್ಸು ಈತ ಮಾತ್ರ ಸಹಾಯ ಮಲ್ತೊಂದು ಮಸ್ತ್ ಸರಳ ವ್ಯಕ್ತಿ ಉದ್ಯಮ ಮೌಲ್ಯನ ದೀವಂದು ನಮ್ಮ ಮಾತಿರೆಗ್ಲ ಆದರ್ಶ ವ್ಯಕ್ತಿ ಆದ ಇನಿಕ್ ನಮ್ಮ ನಡುಟು ಉಲ್ಲೇರು ಜಗದೀಶ್ ಸ್ವಾಮಿ ಬೆರೆಗ್ ದಿವ್ಯಜ್ಯೋತಿ ಕ್ರಿಕೆಟರ್ಸ್ಲ ಸತೀಶ್ ಅಮೀನ್ ಧನುಷ್ ಬೊಕ ವಿಜಯ್ ಕೆವಿ ಮುಗ್ಲು ಗೌರವಾರ್ಪಣೆ ಮಲ್ತದ್ದು ಮಾನವತೆಗೆ ಮಲ್ಪಡು ಬಂದು ಕೇನೋದಿಲ್ಲ ಮಾತಿಲ್ಲ ವಿಜಯಣ್ಣ ರಂಗನಾಥ್ ಜಗದೀಶ್ ಸ್ವಾಮಿಯ ಬಗ್ಗೆ ಎಂಗುಲು ಏತು ಬಂಡದ ಕಮ್ಮಿ ಸತತವಾದ ಎಂಗಲ್ ಅಂಜಿ ದಿವಜದ ಎಂಚಿನ ಕಾರ್ಯಕ್ರಮವಾಡು 6 ಎಂಗಿಲಿಡ್ದು 6 ಉಪ್ಪು ರಿಯಪಲ ಎಂಗಿಲಿಡ್ದು ಲಾಸ್ಟ್ 6 ಪೋಪುನು ಒಯ್ಯವನ್ನಿ ಎಂಗುಲು ಕಾರ್ಯಕ್ರಮ ಮೆಂಬರ್ ಬಂಡ ಇನಿತ ನಂಜಿ ನಿಖಿಲಿಗೆ ಆ ದ್ವಾರದ ಲೈಟಿಂಗ್ ಅವಾರ್ಡ್ ಮೂಲಪಾರ್ಜನ ವ್ಯವಸ್ಥೆ ಅವಾರ್ಡ್ ಎಂಗಿಲಿಗೆ ಅರಣ್ಯ ಏತ್ತು ಎಂಗುಲರನ್ನು ಪುಗಾರನೆಲ್ಲ ಕಮ್ಮಿ ಎಂದು ತೋಜನು ರಾಜರಾಜೇಶ್ವರಮ್ಮ ನನಾತ್ ಅರಗು ಆರೋಗ್ಯಲ ಅರ್ನ ಉದ್ಯಮ ಯಶಸ್ವಿ ಕೊರಡು ಬಂದು ದಿವಜದ ಪರವಾದ ಎಂಗುಲು ಕೇಳೋದಿಲ್ಲ. ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಇವರ ಬಗ್ಗೆ ಕಿರುಪರಿಚಯ ಮಾಡಲಿದ್ದಾರೆ ನಮ್ಮ ತಂಡದ ಸದಸ್ಯರಾಗಿರುವ ಸುತೀನ್ ಇವರು. ಸತೀಶ್ ಪೂಜಾರಿ ಎಂಗಳಿಗೆ ಮನ್ಪರ ಬಿಲ್ಕುಲ್ ಸಾಧ್ಯ ಇಜ್ಜಿ ನನಾತು ಜೋರಾದ ಚಪ್ಪಾಳೆ ಮುಖಾಂತರ ನಿಗಳು ಅವರನ್ನು ಪ್ರೋತ್ಸಾಹ ಮಾಡ್ಬೋದು. ಈ ತರುಣ ಬಗ್ಗೆ ನಮ್ಮನೆ ಟೀಮದ ಹುಡುಗಿ ಅರ್ಣ ಬಗ್ಗೆ ಚೂರು ಇವರ ಪನಿಯವರಲ್ಲಿರು. ದಿವ್ಯಜ್ಯೋತಿ ತಂಡದಲ್ಲಿ ನನಗಿಂತಲೂ ಹಿರಿಯ ಸದಸ್ಯ. ದಿವ್ಯಜ್ಯೋತಿ ತಂಡವನ್ನು ಅತ್ಯಂತ ಹತ್ತಿರದಿಂದ ಬಲ್ಲವ ಯಾರಿದ್ದಾರೆ ಎಂದರೆ ಅದು ನಮ್ಮ ಸತೀಶ್ ಪೂಜಾರಿ. ಇವರು ತಂಡಕ್ಕೆ ನೀಡಿದ ಕೊಡುಗೆಯನ್ನು ಹೇಳುವುದಾದರೆ ಈ ಸಮಯದಲ್ಲಿ ಹೇಳಲು ಸಮಯ ಸಾಕಾಗುವುದಿಲ್ಲ. ಸತೀಶ್ ಪೂಜಾರಿಯಲ್ಲಿ ಎಷ್ಟೊಂದು ನೈತಿಕ ಶಕ್ತಿ ಇದೆ ಎಂದರೆ ಯಾವುದೇ ಕೆಲಸವನ್ನು ಒಬ್ಬರೇ ಮಾಡಬಲ್ಲ. ಉದಾಹರಣೆಗೆ ಹೇಳುವುದಾದರೆ ಹೋದ ಸಲ ನಮ್ಮ ನಡೆ ಅಮ್ಮನ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಪಂಡಿತ್ ಹೌಸ್ ಜಂಕ್ಷನ್ನಲ್ಲಿ ಇರುವ ಒಂದು ದೊಡ್ಡ ಸ್ಟ್ರೀಟ್ ಲೈಟ್ ಮೇಲೆ ಹೋಗಿ
ಕೇಸರಿ ಫ್ಲಾಗ್ ಹಾಕಲು ನಮ್ಮ ತಂಡದಲ್ಲಿರುವ ಹೆಚ್ಚಿನ ಸಂಖ್ಯೆಯ ಮಕ್ಕಳು ಟ್ರೈ ಮಾಡಿದರು, ಆದರೆ ಯಾರಿಂದಲೂ ಆಗಲಿಲ್ಲ. ಅತ್ಯಂತ ಎತ್ತರದ ಜಾಗಕ್ಕೆ ಸತೀಶ್ ಪೂಜಾರಿ ಹೋಗಿ ಆ ಫ್ಲಾಗ್ ಅನ್ನು ಕಟ್ಟಿ ಬಂದಿದ್ದಾರೆ. ಇದು ನಾನು ನಿಮಗೆ ಕೇವಲ ಉದಾಹರಣೆಯಾಗಿ ಕೊಟ್ಟ ವಿಷಯ. ಅಂತ ಹಲವಾರು ಕೆಲಸವನ್ನು ಒಬ್ಬಂಟಿಯಾಗಿ ತಂಡದಲ್ಲಿ ಮಾಡಿರುತ್ತಾರೆ. ಇವರು ನಮ್ಮ ತಂಡದಲ್ಲಿ ಇದ್ದಾರೆ ಎಂದರೆ ನಮಗೊಂದು ಆನೆ ಬಲ ಇದ್ದಂತೆ. ಕೆಲಸವಿದ್ದರೆ ಅವರಿಗೆ ಮನೆಯೂ ನೆನಪಾಗುವುದಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ನಾವು ಇಲ್ಲಿ ನಿಂತು ನಿಮ್ಮೆಲ್ಲರನ್ನು ನೋಡುತ್ತೇವೆ, ಕಟ್ಟೆ ಪೂಜೆ ಮಾಡುತ್ತೇವೆ ಎಂದರೆ ಇದಕ್ಕೆಲ್ಲ ಸತೀಶ್ ಪೂಜಾರಿಯವರು ಮುಖ್ಯ ಪಾತ್ರವಾಗಿರುತ್ತದೆ. ಈ ಕಟ್ಟೆ ಆಗುವ ಸಂದರ್ಭದಲ್ಲಿ ಸತೀಶ್ ಪೂಜಾರಿಯವರು ತೆಗೆದುಕೊಂಡ ನಿರ್ಧಾರ ತುಂಬ ಮಹತ್ವದಾಗಿದೆ. ಇಲ್ಲಿ ಕಟ್ಟೆ ಆಗಬಾರದೆಂದು ತುಂಬ ಒತ್ತಡ ಇತ್ತು. ಅವತ್ತು ಸತೀಶ್ ಪೂಜಾರಿಯವರು ಮಾಡಿದ ನಿರ್ಧಾರದಿಂದ ಇವತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಆ ಕಟ್ಟೆ ಅಮ್ಮನ ಸೇವೆ ಮಾಡಲು ಸಾಧ್ಯವಾಗಿದೆ. ತಂಡದ ಯಾವುದೇ ದೊಡ್ಡ ಕೆಲಸವಿರಲಿ ಅದರಲ್ಲಿ ಸತೀಶ್ ಪೂಜಾರಿಯವರು ಭಾಗವಹಿಸಿದ ಕೆಲಸವೆಲ್ಲ ಸಫಲವಾಗಿರುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸದಸ್ಯರ ತನಕ ಅವರನ್ನು ಯಾವ ರೀತಿ ಗೌರವಿಸುತ್ತಾರೆಂದು ನಾವು ಹಾಗೂ ನಮ್ಮ ತಂಡದ ಎಲ್ಲ ಸದಸ್ಯರು ಕಂಡಿರುತ್ತೇವೆ. ಸತೀಶ್ ಪೂಜಾರಿ ಅವರು ಮಾಡುವ ಕೆಲಸವನ್ನು ನೋಡಿ ನಾವು ಹಾಗೂ ನಮ್ಮ ತಂಡದವರು ನೋಡಿ ಕಲಿಯಬೇಕು. ನಮ್ಮ ತಂಡದ ಜಾಗವು ಸತೀಶ್ ಪೂಜಾರಿ ಅವರ ಮನೆಯಿಂದ ತುಂಬ ದೂರವಿದ್ದರೂ ಅವರು ಎಲ್ಲರೂ ಹೋದ ಮೇಲೆ ತಮ್ಮ ಮನೆಗೆ ತೆರಳುತ್ತಾರೆ. ನಮ್ಮ ಅಮ್ಮನ ಕಾರ್ಯಕ್ರಮವಿದ್ದಾಗಲೂ ಆಟಿಡೊಂಜಿ ಕೂಟ ಈ ಕಾರ್ಯಕ್ರಮವೂ ಇದ್ದಾಗಲೂ ಅಲ್ಲದೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವೂ ಇರುವಾಗಲೂ ತಮ್ಮನ್ನು 90% ತೊಡಗಿಸಿಕೊಂಡಿರುತ್ತಾರೆ. ಇನ್ನೊಂದು ವಿಷಯವೇನೆಂದರೆ ಸಮಾಜದವರ ಬಳಿ ನಾವೇ ಹೇಳಬೇಕು ನಾವು ದಿವ್ಯಜ್ಯೋತಿ ತಂಡದ ಸದಸ್ಯ ಎಂದು. ಆದರೆ ಸತೀಶ್ ಪೂಜಾರಿ ಅವರನ್ನು ನೋಡಿದರೆ ಸಮಾಜವೇ ಹೇಳುತ್ತದೆ ಇವರು ದಿವ್ಯಜ್ಯೋತಿ ತಂಡದ ಸದಸ್ಯನೆಂದು. ಈಗ ನಾನು ಹೇಳಿದ್ದು ಕೇವಲ 5% ಮಾತ್ರ. ಆದರೆ ಅವರು ಇಂದಿನ ದಿನದಂದು ಈ ದಿನದವರೆಗೂ ಮಾಡಿರುವ ಕೆಲಸವನ್ನು ಹೇಳಲು ಸಾಧ್ಯವೇ ಇಲ್ಲ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಗಮನಿಸಿದ ನಮ್ಮ ತಂಡದ ಸದಸ್ಯರು ಅವರಿಗೆ ಬೆಸ್ಟ್ ವರ್ಕರ್ ಎಂಬ ಅವಾರ್ಡ್ ನೀಡಿರುತ್ತಾರೆ. ಇದು ಈ ದಿನ ಅವರಿಗೆ ಸಲ್ಲಬೇಕಾದ ಗೌರವವಾಗಿದೆ. ಇವರಿಗೆ ದೇವರು ಇನ್ನಷ್ಟು ಆರೋಗ್ಯ, ಕೆಲಸ ಮಾಡಲು ಶಕ್ತಿಯನ್ನು ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ನೀಡಲಿ ಎಂದು ನಮ್ಮ ತಂಡದ ಎಲ್ಲ ಸದಸ್ಯರು ರಾಜರಾಜೇಶ್ವರಿ ಅಮ್ಮನಲ್ಲಿ ಬೇಡುತ್ತೇವೆ. ಇಷ್ಟು ಮಾತನ್ನು ಹೇಳುತ್ತಾ ಸತೀಶ್ ಪೂಜಾರಿ ಅವರ ಕಿರುಪರಿಚಯವನ್ನು ಮುಗಿಸುತ್ತೇನೆ. ಏರಾಳ ಬೇಲಜ್ಜನಲ್ಲಿ ಮುಂದುಪುರ ಜೋನರು ಮಾತೆರ್ಲ ವೇದಿಕೆ ಬರಡು ವ್ಯಕ್ತಿ ಬಂಡ ಸತೀಶ್ ಪೂಜಾರಿ ಸತತವಾದ 6-4 ದಿನಟ್ಟು ಇಲ್ಲಾಗ ಹೋಗ್ಬೋದು ಓ ಪೊರ್ತುಗೆ ಫೋನ್ ಬಂಡ ಅವು ಎಂಕ್ಲಿಗೆ ಮಾತ್ರ ಗೊತ್ತು. ಅರ್ನ ಇಲ್ಲಿ ಮುಲ್ತುರ್ದು 2 ಕಿಲೋಮೀಟರ್ ದೂರ ಉಂಡು ಅರೆಗೆ ಪಾಯರ ಅಜ್ಜನಗಟ್ಟೆ ಅದು ತಿರ್ತಿರು ಬೋಡು ಆಂಡಲ 6 ಮುಲ್ತುರ್ದು ಬಂದ 2 ಗಂಟೆ 1 ಗಂಟೆ ಆ ಸಂದರ್ಭಡ್ಲ 6-10 ಬೇಲೆನು ಮುಗಿಪಂದ 6 ಪೂಜಾರಿ ಆಯ್ನಾಥ ಸಂಖ್ಯೆ ನಮ್ಮ ಜವಾನರು ಏರು ಮಾತ ಒಲ್ಲೇರು ಸತೀಶ್ ಪೂಜಾರಿ ಕೊಂಚ ಗೌರವ ಕೊರ್ಪಣ ಸಂದರ್ಭ ಮಾತೆರ್ಲ ವೇದಿಕೆ ಬರೋಡು ಆಯ್ನಾಥ್ ಮಾತೆರ್ಲ ಮಹಿಳಾ ಮಂಡಳದಾಗಲ್ಲ ಮಾತೆರ್ಲ ಉಂತರ ಪೂರಬಲ್ಲ ವೆತ್ತು ನಮ್ಮ ಅರೆಗೆ ಒಂದು ಮೋಕೆಡು ಗೌರವ ಕೊರಮಿಲ್ಲ. ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಪವಿತ್ರನ್ನೇ ಹರಿಶನ್ನೇ ದುಂಬಲೆ ರಾಘವನ್ನೇ ಜೋರುಡೆ ದಯ ಬಂಡ ಈತು ಶೋಕುದೇನು ನಿಂಗಳು ಕಾರ್ಯಕ್ರಮ ಮಂತ್ರದ ಬಂಡ ಆಯ್ತಾ ರೂವಾರಿ ಸತೀಶ್ ಪೂಜಾರಿ ಎಂಗ್ಲವನು ಓಲ್ಲ ಪರಲಿ ಆ ರೇತ್ ಹಾರ್ಡ್ ವರ್ಕ್ ಮಂತ್ರಿದಾರು ಈ ಒಂದು ಟೀಮ್ ಒಂಜಿ ಸಂಘಟನೆ ಆವಡಾಂಡ ಈ ಟೀಮದ ಬೇಲೆ ಆವಡಾಂಡ ಅವಜಿ ಮಾನದಿಗೆ ಒಂಜಿ ಅತ್ಯಂತ ಹರ್ರ ಭಾರತಿ ಮೇಡಮ್ಲ ಅವೇ ರೀತಿ ಸಪೋರ್ಟ್ ಮಂತಿನಟ್ಟು ಅರಗೆ ಎಂಕ್ಲೊಟ್ಟಿಗೆ ರಾತ್ರಿ 1 ಗಂಟೆ 2 ಗಂಟೆ 6 ಜೋಕ್ಲೆ ಎಂಬುದೊಂದು ಒರ್ತಿ ಉಂಪುನಾಗಲ ಅರ್ನ ಇಲ್ಲರದೊಂಜಿ ಫೋನ್ ಬರ್ಪುಜಿ ದಯಪಂಡ ಅರೆಗಲ ದಿವಜ ಉಪ್ಪುನ ಆತು ಮೋಕ್ಯ ಅಂಚ ಅರೆಗಲೊಂದು ಜೋಳದ ಚಪ್ಪಾಲ ಮುಖಾಂತರ ನಮ್ಮ ತಂಡದ ಕೊಲು ಹೊರ ನಿರ್ಪೇರಿಗೆ ಅವಮಲ್ಲಿಜ್ಜಿ ಅರಗಂಜಿ ಮಾನದಿಗೆ ಮನ್ಪೋಡು ನಾವೆತ್ತ ಪವಿತ್ರನ್ನ ಹರಿಶನ್ನ ಮಾನದಿಗೆ ಮಂತದ್ದು ಅರಗೊಂಜಿ ಶೋಕದ ಆಶೀರ್ವಾದ ಮಾತ್ರ ಸೇರಿದ ಮನ್ಪೋಡು ಒಂಜಿ ತಂಡ ಇದು ಶೋಕದ ಕಾರ್ಯಂತ ಯಶಸ್ವಿಯಾದ ಬೆಳಗೊಂದುಂಡು ಅಂಚನೆ ಸತೀಶ್ ಪೂಜಾರ್ನ ದುಮ್ಮದ ಜೀವನ ಅತ್ಯಂತ ಯಶಸ್ವಿಯಾದ ಬೆಳಗಡೆ ಬಂದು ನಮ್ಮ ಅಪ್ಪ ರಾಜರಾಜೇಶ್ವರಡ ಪ್ರಾರ್ಥನೆ ಮಂತೊಂದಿಲ್ಲ ಜೋರಾಯನ ಚಪ್ಪಾಲ ಯಾವ್ಜಿ ಜೋರಾಯನ ಚಪ್ಪಾಲ ಮುಖಾಂತರ ಅರಣೆ ಈ ಮಾನದಿಗೆ ನಮ್ಮ ಮಂದ